ರಾಷ್ಟ್ರೀಯ ಹೆದ್ದಾರಿಯಿಂದ ನಗರದ ಪರಿಮಿತಿಯೊಳಗೆ ಕುಂದಾಪುರ ಪ್ರವೇಶಕ್ಕೆ ಅನುಮತಿ ಕೊಡಿ ಎಂದು ಸಂಸದರು ಶಾಸಕರು ಬೇಡಿಕೆಯನ್ನ ಇಟ್ಟಿದ್ದಾರೆ. ನಾವೇನು ನಿಮ್ಮ ಬಳಿ ಭಿಕ್ಷೆ ಕೇಳುತ್ತಿಲ್ಲ. ಪ್ರತಿ ಬಾರಿ ಸಭೆಗೆ ಒಬ್ಬೊಬ್ಬ ಅಧಿಕಾರಿಗಳು ಬಂದು ಸುಳ್ಳು ಭರವಸೆಗಳನ್ನು ಕೊಟ್ಟು ಹೋಗುತ್ತೀರಿ. ನಾವೇನು ನಿಮಗೆ ಆಟದ ಗೊಂಬೆಗಳ ಹಾಗೆ ಕಾಣುತ್ತಿದ್ದೇವಾ? ನಿಮ್ಮಲ್ಲಿ ಸಾಧ್ಯವಿಲ್ಲದಿದ್ರೆ ಹೇಳಿಬಿಡಿ. ನಮ್ಮ ಊರಿನ ಬಗ್ಗೆ ನಮಗೆ ಕಾಳಜಿ ಇದೆ. ನೀವು ಕೇಸು ಹಾಕಿ ನಮ್ಮನ್ನ ಜೈಲಿಗೆ ಕಳಿಸಿದ್ರೂ ಚಿಂತೆ ಇಲ್ಲ. ತಡೆಬೇಲಿ ಒಡೆದು ನಾವೇ ನಗರ ಪ್ರವೇಶಕ್ಕೆ ದಾರಿ ಮಾಡಿಕೊಡುತ್ತೇವೆ ಎಂದು ಪುರಸಭಾ ಸದಸ್ಯ ಗಿರೀಶ್ ಡಿಕೆ ಅಸಮಾಧಾನ ವ್ಯಕ್ತಪಡಿಸಿದರು. ಪುರಸಭೆಯ ಡಾಕ್ಟರ್ ವಿಎಸ್ ಆಚಾರ್ಯ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕುಂದಾಪುರ ನಗರ ಒಳ ಪ್ರವೇಶಿಸಲು ಹಾಗೂ ನಗರದಿಂದ ಹೆದ್ದಾರಿಗೆ ತೆರಳಲು ಅವಕಾಶವಾಗುವಂತೆ ಬೊಬ್ಬರಿಯನಕಟ್ಟೆ ಬಳಿಯಲ್ಲಿ ಪ್ರವೇಶ ಹಾಗೂ ನಿರ್ಗಮನಕ್ಕೆ ಅವಕಾಶ ನೀಡಬೇಕು ಎನ್ನುವ ಸ್ಥಳೀಯರ ಒಕ್ಕೊರಲ ಅಹವಾಲನ್ನ ಹೆದ್ದಾರಿಯ ಯೋಜನಾ ನಿರ್ದೇಶಕರು ಏಕಪಕ್ಷೀಯವಾಗಿ ಕಡೆಗಣಿಸಿರುವುದು ಸರಿಯಲ್ಲ. ಹೆದ್ದಾರಿಯಿಂದ ನಗರ ಪ್ರವೇಶಕ್ಕೆ ಅವಕಾಶ ನೀಡುವಂತೆ ಸಾರ್ವಜನಿಕರು, ಶಾಸಕರು, ಕೇಂದ್ರ ಸಚಿವರು, ಸಂಘ ಸಂಸ್ಥೆಗಳು, ಸ್ಥಳೀಯಾಡಳಿತ ನಿರಂತರವಾಗಿ ಮನವಿ ಮಾಡಿಕೊಳ್ಳುತ್ತಿದ್ದರೂ ಹೆದ್ದಾರಿ ಇಲಾಖೆ ಈ ಕುರಿತು ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳದೆ ಜನರ ಬೇಡಿಕೆಯನ್ನ ಕಡೆಗಣಿಸುತ್ತಿದೆ ಎಂದರು. ನಾವು ಜನಪ್ರತಿನಿಧಿ ಆದವರು ಏನನ್ನ ಹೇಳಿದ್ರೆ ಮುಂದಿನ ಒಂದು ನಮ್ಮ ಅವಧಿ ಬಿಡಿ ಮುಂದಿನ ಜನಾಂಗದವರಿಗೆ ದೂರ ತಟ್ಟಿ ಆ ಪ್ಲಾನ್ ಇಟ್ಕೊಳ್ದೆ ನಾವು ಇಲ್ಲಿ ಸುಮ್ಮನೆ ಒಂದು ಆಡಳಿತ ವ್ಯವಸ್ಥೆ ಮಾಡ್ಕೊಂಡು ನಾವು ಈಗ ಬಿಲ್ಡಿಂಗ್ ಆಗ್ತದೆ ಅಕ್ರಮ ಕಟ್ಟಡ ಕಣ್ಣು ಮುಚ್ಚಿ ನೋಡ್ಕೊಂಡು ಇರುವಂತದ್ದು ಎಷ್ಟು ಸರಿ ಇಲ್ಲ. ಆ ಟೈಮಿಗೆ ಹೊಡೆದಿದ್ದಾರೆ, ಪುರಸಭೆಯ ಭಾಗ ಹೊಡೆದಿಲ್ಲ, ಇಲ್ಲೊಂದು 3 ಅಂಗಡಿಯಿಂದ ಹೊಡೆದಿಲ್ಲ ಅಷ್ಟೇ. ಅಲ್ಲ, ನಾನು ಹೇಳ್ತಾ ಇರೋದು ನೋಡಿ, ಇಂದು ನಾನು ಹೇಳ್ತಾ ಇರೋದು ಮುಂದಿನ ದಿನದಲ್ಲಿ ಸಹ ನೋಡಿ, ನೀವು ಮುಖ್ಯ ರಸ್ತೆಯಲ್ಲಿ ಇರುವಂತದ್ದು ನೀವು ಕಟ್ಟಡ ಪರ್ಮಿಷನ್ ಕೊಡೋದಕ್ಕೆ ಏನು ನಮ್ಮ ಅಕ್ರಮ ಜಾಗ ಇದೆ ಅದನ್ನು ತೆರವುಗೊಳಿಸಬೇಕು, ಬಗ್ಗೆ ಏನು ಸೆಟ್ಲೈಟ್ ಕೊಡಬೇಕು ಅದನ್ನು ಖಡಾಖಂಡಿತವಾಗಿ ಅವ್ರು ಬಿಲ್ಡಿಂಗ್ ಎಷ್ಟು ಹೆಚ್ಚು ಮಾಡಬೇಕು. ಅವರು ರೋಡಿಗೆ ಬಿಲ್ಡಿಂಗ್ ಮಾಡುವಂಥದ್ದು ಯಾವ ಥರದ ನ್ಯಾಯ? ನಾಳೆ ಜನ ಮಾತ್ರ ಅಲ್ಲಿ ಬಂದು ಒಂದು ಕಾರ್ ನಿಲ್ಲಿಸಿದ್ರೆ ಮೊದಲಿದ್ರೆ 1,000-2,000 ರೂಪಾಯಿ ಅವರಿಗೆ ಬೆಲೆ. ಇವ ಮಾಡಿದ ತಪ್ಪಿಗೆ ಸಾಮಾನ್ಯ ಜನರಿಗೆ ನಾಗರಿಕರಿಗೆ ಕೆಲಸನೇ ಎಡ ಎತ್ತಿಗೆ ಬಲೆ ಎತ್ತಿ ಜ್ವರ ಬಂದ್ರೆ ಎಡೆ ಎತ್ತಿಗೆ ಬಲೆ ಎತ್ತಿ ಇದೆಯಾ? ಯಾವ ನ್ಯಾಯ ಇದೆ? ಈಗ ಅಧ್ಯಕ್ಷ ಇದನ್ನು ನೀವು ಗಮನ ಇಟ್ಟು ಕೇಳಬೇಕು. ಈಗಲೇ ಹೇಳ್ತೇನೆ ನಾನು, ಅದು ಇದರಲ್ಲಿ ಬರೀಬೇಕು. ಇದಕ್ಕೆ ಉತ್ತರಿಸಿದ ಹೆದ್ದಾರಿ ಇಲಾಖೆಯ ಅಧಿಕಾರಿಗಳು, ನಗರಕ್ಕೆ ಹೆದ್ದಾರಿಯಿಂದ ಸಂಚಾರಕ್ಕೆ ಕಲ್ಪಿಸಿದಲ್ಲಿ ಈ ಭಾಗದಲ್ಲಿ ಸಮಸ್ಯೆ ಉದ್ಭವಿಸುವ ಸಾಧ್ಯತೆ ಇರುವುದಾಗಿ ಇತ್ತೀಚೆಗೆ ಸ್ಥಳ ಪರಿಶೀಲನೆ ನಡೆಸಿದ ಯೋಜನಾ ನಿರ್ದೇಶಕರು ಅಭಿಪ್ರಾಯ ವ್ಯಕ್ತಪಡಿಸಿರುವುದಾಗಿ ತಿಳಿಸಿದರು. ಇದಕ್ಕೆ ಕಾರವಾಗಿ ಪ್ರತಿಕ್ರಿಯಿಸಿದ ಮೋಹನ್ದಾಸ್ ಶೆಣೈ, ಚಂದ್ರಶೇಖರ್ ಕಾರ್ವಿ, ಶ್ರೀಧರ್ ಶೇರ್ಗಾರ್, ಸಂತೋಷ್ ಶೆಟ್ಟಿ, ರತ್ನಾಕರ್ ಅವರು, ಅವೈಜ್ಞಾನಿಕ ಹೆದ್ದಾರಿ ನಿರ್ಮಾಣದಿಂದಾಗಿ ಸುಂದರ ಕುಂದಾಪುರದ ಕನಸನ್ನ ಹೊಸಕಿ ಹಾಕಲಾಗಿದೆ. ಬೇರೆ ಬೇರೆ ಊರುಗಳಲ್ಲಿ ಹೆದ್ದಾರಿಯಿಂದ ನಗರ ಪ್ರವೇಶಕ್ಕೆ ಅವಕಾಶ ನೀಡಿದ್ರೂ ಕುಂದಾಪುರಕ್ಕೆ ಮಾತ್ರ ಮಲತಾಯಿ ಧೋರಣೆ ತೋರಲಾಗುತ್ತಿದೆ. ವ್ಯವಹಾರಿಕ ಕೇಂದ್ರವಾಗಿದ್ದ ಕುಂದಾಪುರ ಹೆದ್ದಾರಿ ಚತುಷ್ಪಥದ ಬಳಿಕ ವ್ಯವಹಾರವಿಲ್ಲದೆ ಭಿಕ್ಕು ಎನ್ನುತ್ತಿದೆ. ಸ್ಥಳೀಯಾಡಳಿತ ಹಾಗೂ ಜನಪ್ರತಿನಿಧಿಗಳಿಗೆ ಮಾಹಿತಿ ನೀಡದೆ ಸ್ಥಳ ಪರಿಶೀಲನೆಯನ್ನ ನಡೆಸಿ ನಗರ ಪ್ರವೇಶಕ್ಕೆ ಅವಕಾಶ ಇಲ್ಲ ಎನ್ನುವ ಏಕಪಕ್ಷೀಯವಾಗಿ ತೀರ್ಮಾನ ಪ್ರಕಟಿಸುವ ಹೆದ್ದಾರಿ ಯೋಜನಾ ನಿರ್ದೇಶಕರ ನಡೆ ಒಪ್ಪತಕ್ಕದ್ದಲ್ಲ. ಪುರಸಭೆಯ ಒಂದೊಂದು ಸಭೆಗೆ ಬೇರೆ ಬೇರೆ ಅಧಿಕಾರಿಗಳು ಬರುವುದರಿಂದ ಇಲ್ಲಿನ ಸಮಸ್ಯೆ ಕುರಿತು ಸಮರ್ಪಕ ಮಾಹಿತಿಗಳೇ ತಲುಪುತ್ತಿಲ್ಲ ಎಂದು ಹೇಳಿದರು. ಅಲ್ಲಿ ನಿಮ್ಮ ಬೊಬ್ಬರೆಕಟ್ಟೆಯಿಂದ ನಮ್ಮ ಎಲ್ಲಿ ಮತ್ತೆ ನಾಗರಿಕ ಸಮಿತಿಯವರು ಸಂಬಂಧಪಟ್ಟಂತೆ ನಮ್ಮ ಶಾಸಕರು ಮತ್ತೆ ಲೋಕಸಭಾ ಅವರು ಸಂಬಂಧಪಟ್ಟ ಆ ಪೀಳಿಗೆ ವಾರ್ಡ್ ಇನ್ಸ್ಪೆಕ್ಷನ್ ಮಾಡಿ ನಮ್ಮ ಸದಸ್ಯರು ಹೋಗಿ ನಾವು ಮುಂದೆ ಏನನ್ನು ನೋಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಮುಂದೆ ಬಂದಂತ ಒಬ್ಬರು ನಾವು ಅದನ್ನು ಮಾಡಲಿಕ್ಕೆ ಆಗುದಿಲ್ಲ ಅನ್ನತಕ್ಕಂಥದ್ದನ್ನು ಹೇಳಿ ಹೋಗಿದ್ದಾರೆ ಅನ್ನತಕ್ಕಂಥದ್ದನ್ನು ನಾವು ಪೇಪರಲ್ಲಿ ಓದಿದ್ದೇನೆ. ಅದು ಯಾಕೆ ಆಗುದಿಲ್ಲ ಅಂದ್ರೆ ಯಾಕೆ? ನೀವು ಚಕ್ಕಟ್ಟೆಯಿಂದ ಕೋಟೇಶ್ವರ ತನಕ ಬೇಕಾದಷ್ಟು ಮಧ್ಯೆ ಪರ್ಮಿಷನ್ ಕೊಟ್ಟಿದ್ದೀವಿ. ಇದು ಆಕ್ಚುಲಿ ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ನಾವು ಕೇಳ್ತಾ ಇರೋದು ಒಂದೇ ಕಡೆಯಲ್ಲಿ ಮಾತ್ರ. ಈಗ ಎಂಟ್ರೆನ್ಸು ನೀವು ಅಲ್ಲಿ ಕೊಟ್ಟರೆ ಇಳಿಯುವಂಥದ್ದು ಇಲ್ಲಿ ಮಾರ್ಕೆಟ್ ಯಾರ್ಡ್ ಕೆಳಗೆ. ಅಲ್ಲಿ ನಾವು ಯಾಕೆ ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಸಂಬಂಧಪಟ್ಟಂತೆ ಎಲ್ಲ ಹೆಚ್ಚಿನ ಒಂದು 15 ಆಫೀಸ್ಗಳಿದೆ. ಕೆಇಬಿ ಕಡೆಗೆ, PWD ಕಡೆಗೆ, LIC, ಮೀನುಗಾರಿಕೆ ಇಲಾಖೆ, ಎಲ್ಲ ಶಾಲೆಗಳು, ಕಾಲೇಜುಗಳು ಎಲ್ಲ ಇರುವಂಥ ಒಂದು ಪ್ಲೇಸ್ನಲ್ಲಿ ನಿಮಗೆ ಅಲ್ಲಿ ಒಂದು ಕೊಟ್ಟರೆ ಆಗುದಿಲ್ಲ. ಮತ್ತೆ ಈ ಕಡೆ KBU ಅಷ್ಟು ಒಂದು KSRTC ಬಸ್ ಸ್ಟಾಪು ಇದೆ. ಪುರಸಭೆ
ನಗರಸಭೆಯ ಅಧ್ಯಕ್ಷೆ ವೀಣಾ ಭಾಸ್ಕರ್ ಮೆಂಡನ್ ಅಧ್ಯಕ್ಷತೆ ವಹಿಸಿದ್ರು. ಉಪಾಧ್ಯಕ್ಷ ಸಂದೀಪ್ ಕಾರ್ವಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಶೇಖರ್ ಪೂಜಾರಿ, ಮುಖ್ಯಾಧಿಕಾರಿ ಗೋಪಾಲ್ ಕೃಷ್ಣ ಶೆಟ್ಟಿ ಪಾಲ್ಗೊಂಡಿದ್ರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.